ಮಂಜನಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ವಿತರಿಸಲು ಒತ್ತಾಯಿಸಿ ಈಗಾಗಲೇ ಪಂಚಾಯತ್ ರಚಿಸಿರುವ ನಿವೇಶನ ರಹಿತರ ಪಟ್ಟಿಯನ್ನು ರದ್ದುಪಡಿಸಿ ಮರು ಸಮೀಕ್ಷೆಯನ್ನು ನಡೆಸಿ ಫಲಾನುಭವಿ ಆಯ್ಕೆ ಮಾಡಲು ಆಗ್ರಹಿಸಿ ಮಂಜನಡಿ ಗ್ರಾಮ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನಾ ಸಭೆ ನಡೆಯಿತು. ಮನೆ ನಿವೇಶನ ಹೋರಾಟ ಸಮಿತಿಯ ಸಂಚಾಲಕ ಜಯಂತ್ ನಾಯಕ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಮಂಜನಡಿ ಗ್ರಾಮ ಪಂಚಾಯತ್ನಲ್ಲಿ ನಿವೇಶನ ರಹಿತರಿಗಾಗಿ ಹೋರಾಟಕ್ಕೆ ಇತಿಹಾಸವಿದ್ದು, ಹಿಂದೆ ನಿವೇಶನ ರಹಿತರ ಹೋರಾಟದ ಸಂದರ್ಭದಲ್ಲಿ ಪೊಲೀಸ್ ಘರ್ಷಣೆಯೂ ನಡೆದಿದೆ. ಆದರೆ ಸರ್ಕಾರಿ ಭೂಮಿ ಭೂಮಾಲೀಕರ ಪಾಲಾಗಿದ್ದು, ತಕ್ಷಣವೇ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಯನ್ನ ಮಾಡಬೇಕು. ಇಂದು ನಡೆಸುತ್ತಿರುವ ಹೋರಾಟ ಸಾಂಕೇತಿಕವಾಗಿದ್ದು, ಮುಂದಿನ ದಿನಗಳಲ್ಲಿ ವಸತಿ ರಹಿತರನ್ನ ಒಟ್ಟುಗೂಡಿಸಿ ಗ್ರಾಮ ಪಂಚಾಯತ್ ಕಚೇರಿ ಎದುರು ನಿರಂತರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಇನ್ನು ಅಡ್ಡೆ ಮುಕ್ಕಲ್ ಸಂಚ ಜಾಗಡೆ ಒಂಜಿ ಕಕ್ಕು ಸಮನ್ಪರ ಸಾಧ್ಯತೆ ಉಂಡ ಅಕ್ಕಳು ದಿನನಿತ್ಯ ದಕ್ಕಿನ ಕೊಳಚೆ ನೀರು ಪೋಯರ ಸಾಧ್ಯತೆ ಉಂಡ ಬೆಂದಿರು ಮೀನ ನೀರು ಪೋಯರ ಸಾಧ್ಯತೆ ಉಂಟು ಪನ್ಪಲೆ ಕೂಡ ಆಲೋಚನೆ ಮಾಡ್ಕೊಡು. ನಿವೇಶನ ರೈತರು ಜಾಗೆ ಕೊರಲೆ ಪನ್ನಾಗ ಇಂಕಲ ಗ್ರಾಮಡು ಜಾಗೆಜ್ಜೆ ಇಂಕಲ ಗ್ರಾಮಡು ಜಾಗೆಜ್ಜೆ ಇನ್ನು ಸರಿಯಾದ ಅಲೆತ ಮಂತಂಡ ಸರಿಯಾದ ಸರ್ವೆ ಮಂತಂಡ ಮೂಲ ಏತ್ ಸರ್ಕಾರಿ ಜಾಗೆ ಉಂಡು ಪನ್ಪರೇನು ಇಂಕಲೇ ಗೊತ್ತುಂಡು ಇಂಕಲು ಮಾಹಿತಿ ಹಾಕೊಡು ಏತ್ ಸರ್ಕಾರಿ ಜಾಗೆ ಉಂಡು ಪನ್ಪರೇನು ಇಂಕಲು ಮಾಹಿತಿ ಹಾಕೊಡ್ತಾ ಇದ್ದ ಸಾವಿರಾರು ಎಕರೆ ಜಾಗೆ ಉಂಡು ನಾಟಕಲ್ಲಿಡುವ ಸರ್ಕಾರಿ ಜಾಗೆ ಎತ್ತಂಡು ಅವೇನು ಉಲಾಯಿದೆ ಅಧಿಕಾರಗಳು ಐಕ್ ಲಕ್ಷ ಬಂತದೆ ಇನ್ನು ಭಾರಿ ಕಾಸಿಗೆ ಬಂಡವಾಳ ಸಾಯಿನಾಕ್ಲಿಗೆ ಮಾರೊಂದಿಲ್ಲಾರು ಅಂಚೆನೆ ಮೂಲಿತ್ತಿನ ಜಾಗೇನು ಮಲಮಲ್ಲ ಕೈಗಾರಿಕೆಗೆ ಎಕ್ಕರೆ ಗಟ್ಟಲೆ ಜಾಗ ಕೊರೊಂದಿಲ್ಲಾರು ಅವು ಮಂಜಿನಾಡು ಮಾತ್ರ ಎತ್ತು ಮಾತಾಡ್ತಿ ಕಟ್ಲ ಪಾಪದಕ್ಕಳು ಒಂಜಿ 3 ಸೆನ್ಸ್ 5 ಸೆನ್ಸ್ ಜಾಗ ಇಲ್ಲಿ ಕಟ್ಟು ಕೊರ್ರೆ ಬಂದಾಗ ಮೂಲ ಜಾಗ ಹೆಜ್ಜೆ ಮೂಲ ಜಾಗ ಕೊರ್ರೆ ಸಾಧ್ಯತೆ ಹಾಪುಜೆ ಮೂರು ಒಲ್ತು ಜಾಗ ಕೊರ್ಪುಣಿ ಬಂದ್ಪೇರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಸಪ್ರೋ ಮಾತನಾಡಿ, ಮಂಜನಡಿ ಗ್ರಾಮದಲ್ಲಿ ಅತಿ ಹೆಚ್ಚು ಸರ್ಕಾರಿ ಭೂಮಿ ಅತಿಕ್ರಮಣವಾಗಿದ್ದು, ಈ ಸರ್ಕಾರಿ ಭೂಮಿಗಳನ್ನು ವಶಪಡಿಸಿಕೊಂಡು ಬಡ ನಿವೇಶನ ರಹಿತರಿಗೆ ಹಂಚುವ ಕಾರ್ಯ ಆಗಬೇಕು. ಗ್ರಾಮದಲ್ಲಿ ಶ್ರೀಮಂತರು ಸರ್ಕಾರಿ ಭೂಮಿಗಳನ್ನು ವಶಕ್ಕೆ ತೆಗೆದುಕೊಂಡು ಬಂಗಲೆಗಳನ್ನು ನಿರ್ಮಿಸಿದ್ದು, ಇದನ್ನು ವಶಕ್ಕೆ ತೆಗೆದುಕೊಂಡು ಗ್ರಾಮದ ನಿವೇಶನ ರಹಿತರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಯಾರ್ಯಾರು ಒತ್ತುವರಿ ಮಾಡಿಕೊಂಡು ಎಷ್ಟು ದೊಡ್ಡ ಬಂಗಲೆಗಳನ್ನು ಕಟ್ಟಿದ್ದಾರೆ ಅವರ ಭೂಮಿಗಳನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರದ ಭೂಮಿಯನ್ನು ಯಾರೆಲ್ಲ ಕಬಳಿಸಿಕೊಂಡಿದ್ದಾರೆ ಅದೆಲ್ಲರನ್ನು ವಾಪಸ್ ಪಡಿಸಿಕೊಂಡು ಇಲ್ಲಿರ್ತಕ್ಕಂಥ ಬಡವರಿಗೆ, ಮನೆ ಇಲ್ಲದವರಿಗೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವರಿಗೆ, ಒಂದು ಸ್ವಂತ ಮನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಒಂದೇ ಮನೆಯಲ್ಲಿ ಕೂಟು ಕುಟುಂಬದಲ್ಲಿ ವಾಸಿಸ್ತಾ ಇರುವಂಥವರಿಗೆ ಇದನ್ನು ವಿತರಣೆ ಮಾಡಲಿಕ್ಕೆ ಈ ಪಂಚಾಯತ್ ಮುಂದಾಗಬೇಕು. ಇವತ್ತೊಂದು ಸಾಂಕೇತಿಕವಾದಂಥ ಒಂದು ಹೋರಾಟ, ಬೆರಳೆಣಿಕೆಯ ಜನ ಮಾತ್ರ ನಾವು ಇದ್ದೀವಿ. ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ನಿವೇಶನ ರೈತರನ್ನು ಇಲ್ಲಿ ಹೋರಾಟ ಆಗ್ತದೆ ಅನ್ನೋದು ಗೊತ್ತಾದಾಗ, ಗ್ರಾಮ ಸಭೆಯಲ್ಲಿ ಜನರು ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾದಾಗ ಇವತ್ತು 108 ಜನರನ್ನು ಇಲ್ಲಿ ಆಯ್ಕೆ ಮಾಡಿದ್ದೀರಿ. ಫಲಾನುಭವಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಆದರೆ ಮೊದಲ ಆದ್ಯತೆ ಆಗಬೇಕಾಗಿರುವಂಥದ್ದು ಇಲ್ಲಿ ಒಂದು ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಪ್ರತಿಭಟನೆಯ ಬಳಿಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸಿಪಿಐ ಮುಖಂಡರಾದ ಪದ್ಮಾವತಿ ಶೆಟ್ಟಿ, ಮೊಹಮ್ಮದ್ ಆಸಿಫ್ ಮೊದಲಾದವರು ಪಾಲ್ಗೊಂಡಿದ್ರು.